ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಬೈಂದೂರು ತಾಲೂಕು ಪಂಚಾಯಿತಿಯ ಪ್ರಥಮ ಅಧ್ಯಕ್ಷರಾಗಿ ಮಹೇಂದ್ರ ಪೂಜಾರಿ ಹಾಗೂ ಉಪಾಧ್ಯಕ್ಷರಾಗಿ ಮಾಲಿನಿ ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೈಂದೂರು ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಹೇಂದ್ರ ಪೂಜಾರಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಾಲಿನಿ ಕೆ ನಾಮಪತ್ರ ಸಲ್ಲಿಸಿದ್ದು, ಬೇರ್ಯಾರೂ ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಅವಿರೋಧ ಆಯ್ಕೆ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಹೇಂದ್ರ ಪೂಜಾರಿ ಅವರು, ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡುವಲ್ಲಿ ಸಹಕರಿಸಿದ ಪಕ್ಷದ ಎಲ್ಲಾ ವರಿಷ್ಠರಿಗೂ ತಾಲೂಕು ಪಂಚಾಯತ್ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೊಸ ತಾಲೂಕು ಪಂಚಾಯತಿಗೆ ಹೊಸ ಸವಾಲುಗಳಿವೆ. ಸರಿಯಾದ ಕಚೇರಿ ಇಲ್ಲ, ಸೌಲಭ್ಯ ಮತ್ತು ಸೌಕರ್ಯಗಳ ಕೊರತೆ ಇದೆ. ಹೊಸ ತಾಲೂಕನ್ನ ಮಾದರಿ ತಾಲೂಕಾಗಿ ರೂಪಿಸಲು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಇಡೀ ತಾಲೂಕು ಪಂಚಾಯತಿ ತಂಡ ಕಟಿಬದ್ಧವಾಗಿದೆ ಎಂದರು. ಅನೇಕ ಹೊಸ ತಾಲೂಕು ಪಂಚಾಯತ್ಗೆ ಹೊಸ ಸವಾಲುಗಳು ಸಾಕಷ್ಟಿವೆ. ಸ್ವತಃ ತಾಲೂಕು ಪಂಚಾಯತಿಗೆ ಸರಿಯಾದ ಕಚೇರಿ ಇಲ್ಲ, ಸೌಲಭ್ಯ ಮತ್ತು ಸೌಕರ್ಯಗಳ ಕೊರತೆ ಇದೆ. ಅದನ್ನು ಸರಿತೂಗಿಸಿಕೊಂಡು ಹೋಗಬೇಕಾದ ಸವಾಲು ನಮ್ಮ ಮುಂದಿದೆ. ಅದರ ಜೊತೆಗೆ ಈ ತಾಲೂಕು ಹೊಸ ತಾಲೂಕನ್ನು ಮಾದರಿ ತಾಲೂಕು ಪಂಚಾಯತಾಗಿ ರೂಪುಗೊಳಿಸಲು, ಈ ತಾಲೂಕನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ನಮ್ಮ ಇಡೀ ತಾಲೂಕು ಪಂಚಾಯತ್ ತಂಡ ಕಟಿಬದ್ಧವಾಗಿದೆ. ಆ ವಿಷಯದಲ್ಲಿ ನಾವು ರಾಜಕೀಯವನ್ನು ಬಿಟ್ಟು ಈ ತಾಲೂಕು ಪಂಚಾಯತ್ ಅಭಿವೃದ್ಧಿಗೆ, ಹೊಸದಾಗಿ ರಚನೆಯಾದ ತಾಲೂಕು ಪಂಚಾಯತ್ ಅಭಿವೃದ್ಧಿಗೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಶ್ರಮವನ್ನು ವಹಿಸ್ತೇವೆ ಎನ್ನುವ ಭರವಸೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ತಮ್ಮ ಎದುರು ಹೇಳ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬು ಶೆಟ್ಟಿ, ಸುರೇಶ್ ಪಟ್ವಾಡಿ, ಬಿಜೆಪಿ ಕ್ಷೇತ್ರಾಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಪೂಜಾರಿ ಜಡ್ಡು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ತಾಲೂಕು ಪಂಚಾಯತ್ ನಾವು ಪ್ರಥಮವಾಗಿ ಸದಾಶಿವ ಪಡುವರಿಯವರು ಹೇಳಿದಾಗೆ ಶೂನ್ಯದಿಂದ ನಾವು ಆರಂಭಿಸಬೇಕಾಗಿದೆ. ಹಾಗೆಯೇ ಇಲ್ಲಿ ತಾಲೂಕು ಪಂಚಾಯತಿನ ಮೂಲ ಸೌಕರ್ಯ ಮತ್ತು ಬೈಂದೂರು ಅಭಿವೃದ್ಧಿಗಾಗಿ ನಾವು ನಮ್ಮ ಸಂಸದರು, ನಮ್ಮ ಶಾಸಕರು, ನಮ್ಮದೇ ಆದ ಸರ್ಕಾರ ಇದೆ, ಅವರ ಗಮನಕ್ಕೆ ನಾವು ತರುವಲ್ಲಿ ನಾವು ಜವಾಬ್ದಾರಿಯುತವಾದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತೇವೆ ಎಂದು ಹೇಳ್ತಾ